ಮಂಗಳೂರು ಹೊರವಲಯದ ತೊಕ್ಕೋಟು ಮೇಲ್ಸೇತುವೆ ನಿಜಕ್ಕೂ ಸಾವಿನ ಕೂಪದಂತೆ ಭಾಸವಾಗ್ತಿದೆ. ಸಾಲು ಸಾಲು ಮರಣ ಮೃದಂಗಗಳು ಈ ಉಳ್ಳಾಲ ಭಾಗದಲ್ಲಿ ನಡೆಯುತ್ತಲೇ ಇದೆ. ಇನ್ನು ನಿನ್ನೆ ತೊಕ್ಕೋಟು ಮೇಲ್ಸೇತುವೆಯಿಂದ ಕೆಳಗೆ ಬಿದ್ದು ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ರು. ಕಳೆದ ವರ್ಷ ಅಕ್ಟೋಬರ್ 27ರಂದು ಇದೇ ಜಾಗದಲ್ಲಿ ವರ್ಷದ ಹಿಂದಷ್ಟೇ ಮದುವೆಯಾಗಿದ್ದಂಥ ದಂಪತಿ ದಾರುಣವಾಗಿ ಸಾವಿಗೀಡಾಗಿದ್ರು. ಇಂಥದ್ದೇ ಹಲವು ಸಾವಿನ ಪ್ರಕರಣಗಳು ಉಳ್ಳಾಲ ಭಾಗದಲ್ಲಿ ಆಗ್ತಲೇ ಇದೆ. ಒಟ್ನಲ್ಲಿ ಪ್ರತಿ ವರ್ಷ ಒಂದಲ್ಲ ಒಂದು ನರಬಲಿಯಂತೂ ತೊಕ್ಕೋಟು ಮೇಲ್ಸೇತುವೆ ಬಳಿ ಆಗ್ತಲೇ ಇರುವುದು ನಿಜಕ್ಕೂ ಖೇದಕರ.